ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಜೊತೆಗೆ ಎನ್ಐಟಿಕೆ ಆಯೋಗದ ಪ್ರತಿನಿಧಿಗಳು ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಕಾಲೇಜಿಗೆ ಭೇಟಿ ನೀಡಿ ಸಮಾಲೋಚನಾ ಸಭೆಯನ್ನ ನಡೆಸಿದರು. ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ರತನ್ ಪಿ ವಾಟಲ್, ಎನ್ಐಟಿಐ ಆಯೋಗ್ನ ಸದಸ್ಯ ಮತ್ತು ಕಾರ್ಯದರ್ಶಿ ಹಿರಿಯ ಸಲಹೆಗಾರ ಬಿಎನ್ಎನ್ ಸತ್ಪತಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಕೆ ರಾಜೇಶ್ವರ ರಾವ್ ಮತ್ತು ಪ್ರತಿನಿಧಿ ಡಾ ಬಿ ಶೇಖರ್ ಅವರು ಸಹ್ಯಾದ್ರಿ ಕಾಲೇಜಿಗೆ ಭೇಟಿ ನೀಡಿ ಸಹ್ಯಾದ್ರಿ ಕಾಲೇಜು ಶಿಕ್ಷಕ ವೃಂದದವರೊಂದಿಗೆ ಸಂವಾದ ನಡೆಸಿದ್ರು. ಆಂಧ್ರಪ್ರದೇಶದ ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದ ಮತ್ತು ಮಾಜಿ ಹಣಕಾಸು ಕಾರ್ಯದರ್ಶಿಯಾದ ರತನ್ ಪಿ ವಾಟಾಲ್ ಅವರು ಸಂವಾದ ಕಾರ್ಯಕ್ರಮದಲ್ಲಿ ಎನ್ಐಟಿಐ ಮುಖ್ಯ ಕಚೇರಿ ಅಧ್ಯಕ್ಷರು ಮತ್ತು ಅದರ ಸದಸ್ಯರು, ಕಾರ್ಯಗಳು ಹಾಗೂ ಎನ್ಐಟಿಐ ಆಯೋಗ್ ಪಾತ್ರದ ಒಂದು ಸಂಕ್ಷಿಪ್ತ ನೋಟವನ್ನು ನೀಡಿದರು. ಮಂಗಳೂರು ಯೂನಿವರ್ಸಿಟಿ ಮತ್ತು ಸಹ್ಯಾದ್ರಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಲು ತಮ್ಮ ಆಸಕ್ತಿಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ನಾಗೇಂದ್ರ ಪ್ರಕಾಶ್, ಸಹ್ಯಾದ್ರಿ ನಿರ್ದೇಶಕ ಸಂಶೋಧನೆ ಮತ್ತು ಕನ್ಸಲ್ಟೆನ್ಸಿ ಡಾ ಮಂಜಪ್ಪ ಸಾರಥಿ, ಬಂಡಾರಿ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.